ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಸತ್ಯನಾಥ್ ಸ್ಟೋರ್ಸ್. ಅಡುಗೆನು ಒಂದು ಪಾಠಶಾಲೆ. ಹೇಗೆ ಪಾಠಶಾಲೆಯಲ್ಲಿ ನಾವು ಕಲಿತೀವೋ ಹಾಗೇನೆ ಅಡುಗೆ ಮನೆಯಲ್ಲೂ ಸಾವಿರಾರು ವಿದ್ಯೆಗಳಿರುತ್ತೆ, ಹೊಸತನ ಇರುತ್ತೆ, ತಿದ್ದುಪಡಿ ಇರುತ್ತೆ. ಆದ್ರೆ ಶಾಲೆಯಲ್ಲಿ ಕಲಿಯೋ ಪಾಠ ಬೇರೆ, ಅಡುಗೆ ಮನೆಯಲ್ಲಿ ಕಲಿಯೋ ಪಾಠ ಬೇರೆ. ಎರಡೂ ಪಾಠನೂ ಒಂದೇ ರೀತಿ ಇರಬೇಕು ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೇ ಕೋರ್ಸ್ ಆಗಿ ತಗೊಂಡು ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ನಮ್ಮ ಇವತ್ತಿನ ಅತಿಥಿ ಪಣ ತೊಟ್ಟಿದ್ದಾರೆ. ದಟ್ ಇಸ್ ನನ್ ಅದರ್ ದ್ಯಾನ್ ವೈಷ್ಣವಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಾಯ್ ವೈಷ್ಣವಿ, ಹೇಗಿದ್ದೀರಾ? ಫೈನ್. ಸೊ ಹೇಗಾಗ್ತಿದೆ ಸ್ಟಡೀಸ್ ಎಲ್ಲ? ಖುಷಿ ಆಗ್ತಿದೆ. ತುಂಬಾನೇ ರಜೆ ಆಯ್ತು ಅಲ್ವಾ ಈಗ? ನಿಮ್ಗೂ ಮತ್ತೆ ಲಾಕ್ ಡೌನ್ ಆಯ್ತಾ ಕಾಲೇಜು? ಇಲ್ಲ, ಕೇಸಸ್ ಏನು ಇರ್ಲಿಲ್ಲ. ಇಲ್ಲ, ಬಿಕಾಸ್ ಕೇಸಸ್ ಇದ್ರೆ ಕಾಲೇಜ್ ಮತ್ತೆ ಲಾಕ್ ಡೌನ್ ಮಾಡ್ಬೇಕು ಅಂತ ರೂಲ್ಸ್ ಎಲ್ಲ ಇತ್ತು ಕೆಲವೊಮ್ಮೆ. ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ, ಸೊ ಮುಂದುವರಿತಾ ಇದೆ ಅಲ್ವಾ? ಸೊ ಹೇಗಾಗ್ತಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಲೈಫ್? ಖುಷಿ ಆಗ್ತಿದೆ. ಇಷ್ಟ ಇದ್ದ ಕೋರ್ಸ್ ತಗೋಬೇಕಾದ್ರೆ ಖುಷಿ ಇರುತ್ತೆ ಅಲ್ವಾ? ಸೊ ಇವತ್ತು ಏನ್ ಮಾಡ್ತಿದ್ದೀರಾ ಅಡುಗೆ? ಕ್ರಿಸ್ಪಿ ಫ್ರೈಡ್ ಚಿಕನ್. ಸೊ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಏನು ಅಂತ ನಾನು ಕೇಳಲ್ಲ, ಬಿಕಾಸ್ ಸಸ್ಪೆನ್ಸ್ ಇರ್ಲಿ. ಚಿಕನ್ ಆಗೋ ಅಷ್ಟರಲ್ಲಿ ಆ ಒಂದು ಸಸ್ಪೆನ್ಸ್ ಹಾಗೇನೆ ಇರ್ಲಿ, ಓಕೆನಾ? ಸೊ ಕಿಚನ್ಗೆ ಹೋಗಿ ಚಿಕನ್ ಸ್ಟಾರ್ಟ್ ಮಾಡೋಣ. ಕಿಚನ್ ಅಲ್ಲಿ ಚಿಕನ್, ಬನ್ನಿ. ಸೊ ಎಸ್ ವೈಷ್ಣವಿ, ಚಿಕನ್ ಫ್ರೈಡ್ ಕ್ರಿಸ್ಪಿ ಫ್ರೈಡ್ ಚಿಕನ್. ಓಕೆ, ಲಾಸ್ಟ್ ಟೈಮ್ ಬಂದಾಗ ಇದೇ ರೀತಿ ಯಾವ್ದೊಂದು ಕಾರ್ನ್ ರೆಸಿಪಿ ಮಾಡಿದಕ್ಕೂ ಹೆಸರು ಬೈಹಟ್ ಮಾಡಿದೆ, ಬಟ್ ಇದು ಈಸಿ ಇದೆ ಬಿಡಿ. ಸೊ ಹೇಗೆ ಸ್ಟಾರ್ಟ್ ಮಾಡೋದು ಇದನ್ನ? ಫಸ್ಟ್ ಒಂದು ಬೌಲ್ ತಗೋಬೇಕು. ಓಕೆ, ಚಿಕನ್ ಹಾಕೋಬೇಕು. ಓಕೆ, ಇದು ಬೋನ್ಲೆಸ್ ಚಿಕನ್? ಹಾ, ಬೋನ್ಲೆಸ್ ಚಿಕನ್. ಓಕೆ, ಸೊ ಇದಕ್ಕೆ ಬೋನ್ಲೆಸ್ ಚಿಕನ್ ಆಗಬೇಕು. ಹಾ, ಓಕೆ. ಅಂಡ್ ಉಪ್ಪು ಹಾಕಬೇಕು. ಓಕೆ, ಎಷ್ಟು ಫುಲ್ ರೆಸಿಪಿಗೆ ಏನು ಉಪ್ಪು ಹಾಕ್ತೀರಾ? ಅದು ಈಗಲೇ ಹಾಕೋತೀರಾ ಅಥವಾ ಮತ್ತೆ ಹಾಕಕ್ಕಿಲ್ಲ? ಇವಾಗಲೇ ಹಾಕೋಬೇಕು. ಸೊ ಏನೆಲ್ಲ ಉಪ್ಪಿದೆ ಅದು ಇವಾಗಲೇ ಹಾಕಬೇಕು. ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಓಕೆ, ಸೊ ಇದು ನಮ್ಮ ಅರುಣಾ ಮಸಾಲದ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ನಾನೇ ಹಾಕದ? ಹಾ, ಒಂದು ಸ್ವಲ್ಪ ಹಾಕಿ. ಜಾಸ್ತಿ ಆಯ್ತಾ? ಸಾಕು. ಓಕೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, 1 ಸ್ಪೂನ್ ಸಾಕಾಗುತ್ತೆ. ಸೋಯಾ ಸಾಸ್ ಹಾಕಬೇಕು. ಸೋಯಾ ಸಾಸ್. ಸೊ ಇದು 2 ಸ್ಪೂನ್ ಸಾಕಾಗುತ್ತೆ. ಓಕೆ, ಅಂಡ್ ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್. ಓಕೆ, 1 ಸ್ಪೂನ್ ಸಾಕಾಗುತ್ತೆ. ಓಕೆ, ಸೋಯಾ ಸಾಸ್ ಆಲ್ಮೋಸ್ಟ್ 2 ಸ್ಪೂನ್ ಹಾಕಿದ್ರೆ ಅಲ್ವಾ? ಇದು 1 ಸ್ಪೂನ್. ಓಕೆ, ಸೋಯಾ ಸಾಸು, ಟೊಮೆಟೊ ಸಾಸು ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್. ಓಕೆ, ಆಮೇಲೆ ಚಿಲ್ಲಿ ಪೌಡರ್. ಅರುಣಾದವ್ರದ್ದು ಟೇಸ್ಟಿ ಆ್ಯಂಡ್ ಫುಲ್ಲಿ ಎಕ್ಸ್ಪೀರಿಯನ್ಸ್ ಚಿಲ್ಲಿ ಪೌಡರ್. ಸಾಕಾಗುತ್ತಾ? ಸ್ವಲ್ಪ. ಹಾಂ, ಸಾಕು. ಓಕೆ, ಇದು ಡೀಪ್ ಫ್ರೈಯಿಂಗ್ ಇದೆಯಾ? ಹಾಂ, ಹೌದು. ಆಯಿಲ್ ಇಟ್ಕೊಳ್ಳೋಣ ಹಾಗಾದ್ರೆ? ಹಾಂ, ಓಕೆ. ಓಕೆ, ಇದರಲ್ಲಿ ಓಕೆ ಅಲ್ಲ? ಹಾಂ,
ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ ಡಿ ಆ್ಯಂಡ್ ಇ. ಇದು ನಿಮ್ಮ ಡೀಪ್ ಫ್ರೈಗೆ. ಓಕೆ, ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಅಲ್ವಾ? ಕರೆಕ್ಟ್ ಆಯ್ತು, ಈಗ ಫುಲ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಈಗ ಒಂದು 10 to 15 ಮಿನಿಟ್ಸ್ ಇದ್ರೆ ಸಾಕಾಗುತ್ತೆ. 10 to 15 ಮಿನಿಟ್ಸ್ ಹಾಗೆ ಇರಬೇಕಾ? ಓಕೆ, ಅಲ್ಲಿವರೆಗೂ ನಮ್ಗೆ ಬೇರೆ ಕೆಲಸ ಇದೆಯಾ? ಬ್ರೆಡ್ ಕ್ರಮ್ಸ್ ಮಾಡೋದು. ಬ್ರೆಡ್ ಕ್ರಮ್ಸ್ ಮಾಡಬೇಕು. ಓಕೆ, ಸೊ ಇದಕ್ಕೆ plate ಬೇಕು. ಜಾರ್ ಬೇಕು, ಪ್ಲೇಟ್ ಬೇಕು. ಪ್ಲೇಟ್ ಬೇಕು. ಓಕೆ, ಫೈನ್. ನೈಫ್, ಎಸ್, ಸೈಡ್ನ ತೆಗಿಬೇಕು. ಓಕೆ. ಸೊ ಸೈಡಲ್ಲಿ ಆ ಬ್ರೌನ್ ಪಾರ್ಟ್ ಏನಿದೆ ಅದು ಬೇಡ. ಬೇಡ. ಓಕೆ, ಆಲ್ಮೋಸ್ಟ್ ಇದು 2 4 5 ಎಷ್ಟು ಬ್ರೆಡ್ ಬೇಕಾಗುತ್ತೆ ಇದಕ್ಕೆ? 5 4 to 5 ಬ್ರೆಡ್. ಬ್ರೌನ್ ಬ್ರೆಡ್ ಯೂಸ್ ಮಾಡ್ಬೋದಾ ನಾವು? ಮಾಡ್ಬೋದು. ಹೆಚ್ಚಾಗಿ ಬ್ರೌನ್ ಬ್ರೆಡ್ ಬೆಟರ್ ದನ್ ದಿಸ್ ಅಂತ ಹೇಳ್ತಾರಲ್ವಾ, ವೈಟ್ ಬ್ರೆಡ್. ಹೌದು. ಬಟ್ ಟೇಸ್ಟ್ ಇರೋದು ಇದೆ ಹೆಚ್ಚಾಗಿ. ವೈಟ್ ಬ್ರೆಡ್ ನಷ್ಟು ಟೇಸ್ಟಿ ಬರಲ್ಲ ಅದು, ಬಟ್ ಕಂಪೇರ್ಡ್ ಹೆಲ್ತ್ ವೈಸ್ ಗುಡ್ ಅದು. ಇದನ್ನು ಗ್ರೈಂಡ್ ಮಾಡೋದಾ? ಸ್ವಲ್ಪ ಮಾಡಿ. ಓಕೆ, ಇಷ್ಟು ಸಾಕಾಗುತ್ತಾ? ಸಾಕು. ಓಕೆ, ಸೊ ಈಗ ಎಗ್ ತಗೋಬೇಕು. ಓಕೆ, ಸ್ವಲ್ಪ ಉಪ್ಪು ಹಾಕ್ಬೇಕು. ಓಕೆ. ಸೊ ಉಪ್ಪು ಆಗ ನಾವು ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದೇವೆ, ಬಟ್ ಇದಕ್ಕೆ ಸ್ವಲ್ಪ ಅಲ್ವಾ? ಸ್ವಲ್ಪ ಹಾಕ್ಬೇಕು. ಮಿಕ್ಸ್ ಮಾಡಿ. ಬರೀ ಎಗ್ ವೈಟ್ ಅಲ್ಲ, ಫುಲ್ ಎಗ್ ಯೂಸ್ ಹಾ, ಮಾಡ್ಕೊಟ್ಟಿದ್ದೀರಾ? ಓಕೆ. ಚಿಕನ್ ಇಷ್ಟನಾ ವೆಜ್ ಇಷ್ಟನಾ ವೈಷ್ಣವಿಗೆ? ಇಷ್ಟ ಆಗುತ್ತೆ ಎರಡು. ಎರಡು ಇಷ್ಟ ಜಾಸ್ತಿ. ಚಿಕನ್ ಸ್ವಲ್ಪ ಜಾಸ್ತಿ ಅಲ್ವಾ? ವೇಟೇಜ್ ಅದಕ್ಕೆ ಸ್ವಲ್ಪ ಜಾಸ್ತಿ. ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ ಅಲ್ಲಿ ಇವತ್ತು ನಾನ್ ವೆಜ್ ಇರುತ್ತಾ ವೆಜ್ ಇರುತ್ತಾ ಅಂತ ನೋಡಿ ಹೋಗೋದಾ? ಅದಿದ್ಯಾ? ಅದಿದೆ. ಅಷ್ಟು ಇಷ್ಟ ಇದೆ ಚಿಕನ್ ಹಾಗಾದ್ರೆ. ಓಕೆ, ಕಾರ್ನ್ ಫ್ಲೋರ್ ಹಾಕೋಕೆ ಪಾತ್ರೆ ಬೇಕು. ಓಕೆ, ಇದು ಸಾಕಾಗುತ್ತಾ? ಕಾರ್ನ್ ಫ್ಲೋರ್ ಅಂಟಿಗೆ ಹಾಕ್ತಿದ್ದೀರಾ? ಓಕೆ, ಹಾಗಾದ್ರೆ ಎಗ್ ಹಾಕ್ತಿರೋದು ಅಂಟಿಗಲ್ಲ, ಫ್ಲೇವರಿಗೆ. ಓಕೆ, ಓಕೆ. ಬ್ರೆಡ್ ಕ್ರಮ್ಸ್ ಇದು. ಚಿಕನ್ ಅನ್ನ ಫಸ್ಟ್ ಕಾರ್ನ್ ಫ್ಲೋರ್ ಅಲ್ಲಿ ಮಿಕ್ಸ್ ಮಾಡಬೇಕು. ಓಕೆ, ಸೊ 1 by 1 ಮಿಕ್ಸ್ ಮಾಡ್ತೀರಾ ಅಲ್ಲಿ ಒಟ್ಟಿಗೆ ಮಿಕ್ಸ್? ಇಲ್ಲ, 1 by 1. ಓಕೆ. ಆಮೇಲೆ ಎಗ್ ಅಲ್ಲಿ Okay. ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಬ್ರೆಡ್ ಕ್ರಮ್ಸ್. ಸೊ ದಟ್ ಕ್ರಿಸ್ಪಿನೆಸ್ ಈಗ ಬರುತ್ತೆ ಬ್ರೆಡ್ ಕ್ರಮ್ಸ್ ಇಂದ ಹೌದು. ಅಲ್ವಾ? ಸೊ ದನ್ ಡೈರೆಕ್ಟ್ ಆಯಿಲ್ಗೆ ಬಿಡೋದು ಅದೊಂದು ಪ್ಲೇಟಲ್ಲಿ ಇಟ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ಸೊ ಇದಕ್ಕೆ 3 ಕೋಟಿಂಗ್ ಆಗುತ್ತೆ ಹಾಗಾದ್ರೆ. ಹೌದು. ಈ ಅಂಟಿದ್ದು ಕೋಟಿಂಗ್ ಫಸ್ಟಿಗೆ ಹಾಕೋರೋದಾ ನೀವು? ಓಕೆ, ಮತ್ತೆ ಎಗ್ ಅಲ್ಲಿ. ಓಕೆ. ಆ್ಯಂಡ್ ಬ್ರೆಡ್ ಕ್ರಮ್ಸ್ ಸೊ ದಟ್ ಅಂಟ್ಕೊಳ್ಳುತ್ತೆ, ಅದಕ್ಕೆ ಬಿಟ್ಕೊಳ್ಳಲ್ಲ. ಇದು ಎಲ್ಲಿಂದ ಕಲ್ತಿರೋದು ಇದು? ಇದು ಮಮ್ಮಿ ಯೂಟ್ಯೂಬ್ ನೋಡ್ತಾರೆ, ಮತ್ತೆ Okay. ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ನೀವು ಮಾಡಿಫೈ ಮಾಡಿ. ಏನ್ ನಿಮ್ದು ಮಾಡಿಫಿಕೇಶನ್ ಏನಿದೆ? ಹೇಳಿದ್ದು. ಓಕೆ. ಇದೆಲ್ಲ ಹೀಗೆಲ್ಲ ಅಡಿಗೆ ಮಾಡ್ತೀರಾ ಅಂತ ಗೊತ್ತೀಗ ಫ್ರೆಂಡ್ಸ್ಗೆಲ್ಲ ಅಲ್ವಾ? ಆಗ ಮಾಡ್ಕೊಂತ ಕ್ಲಾಸಿಗೆ ಎಲ್ರು ತಿನ್ನಕ್ಕೆ ಅಂತ ಯಾರು ಹೇಳಲ್ವಾ? ತುಂಬಾ ಜನ ಹೇಳ್ತಾರೆ. ಮಾಡ್ಕೊಂಡು ಹೋಗ್ತೀರಾ? ಇಲ್ಲ, ಇಷ್ಟರ ತನಕ ಹೋಗಿಲ್ಲ. ಕಂಜೂಸ ವೈಷ್ಣವಿ ನೀವು. ಅಲ್ಲ, ಅಂದ್ರೆ ಹೋಗಿಲ್ಲ, ಇನ್ನು ಹೋಗ್ಬೇಕು. ಇನ್ನು ಹೋಗ್ಬೇಕು. ಏನಾದ್ರು ಇದೀಗ ಹೇಳೋದಕ್ಕೊಂದು ಎಸ್ಕೇಪ್ ಅಲ್ವಾ? ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲು ಇಲ್ಲಿ ಬರ್ಬೇಕಾದ್ರೆ ಏನಾದ್ರು ಸ್ಪೆಷಲ್ ಮಾಡ್ಕೊಂಡು ಬನ್ನಿ. ಹಾ, okay, ಓಕೆ.
ಸೊ ಚಿಕನಲ್ಲಿ ಸ್ಪೆಷಲ್ ಐಟಮ್ ಇದು, ಆದರೂ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ ಇದಕ್ಕೆ ಹಾಂ ಹೌದು. ಅಲ್ವಾ? ಬರೀ ಒಂದು ಎಗ್ ಮತ್ತು ಒಂದು ಬ್ರೆಡ್ ಕ್ರಮ್ ಸ್ವಲ್ಪ ಇದ್ರೆ ಆಗುತ್ತೆ. ಸೊ ಒಂದು ರೌಂಡ್ ಫ್ರೈ ಮಾಡ್ಕೋತೀರಾ ಹಾಗಾದ್ರೆ? ಈಗ ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳೋದಲ್ವಾ? ಮೀಡಿಯಮ್ ಫ್ಲೇಮ್ ಮೀಡಿಯಮಲ್ಲೇ ಇದೆ. ಓಕೆ, ಸೊ ಇಲ್ಲಿ ಒಂದು ರೌಂಡ್ ಫ್ರೈ ಆಗಬೇಕಾದ್ರೆ ನೆಕ್ಸ್ಟ್ ರೌಂಡ್ ನಿಮ್ದು ರೆಡಿ ಆಗುತ್ತೆ. ಓಕೆ, ತುಂಬ ಫ್ರೈ ಆಗಬೇಕಾ ಇದು? ಇಲ್ಲ, ಸ್ವಲ್ಪ ಆಗ್ತದೆ. ಓಕೆ, ಅಂದರೆ ಕಲರ್ ಬರ್ತೀವಿ. ಓಕೆ. ಕಲರ್ ಮೇನ್ ಅಲ್ವಾ? ಬ್ರೆಡ್ ಕ್ರಮ್ಸ್ ಇದೀಗ ವೈಟ್ ಕಲರ್ ಆಗಿ ಬ್ರೌನ್ ಟರ್ನ್ ಆಗಬೇಕು. ಸೊ ದಟ್ ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ದೀರಾ, ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀರಾ ಗೊತ್ತಾಗಲ್ಲ. ಸೊ ಪ್ರತಿ ಸಲ ಚಿಕನ್ ಕಬಾಬ್ ಮಾಡೋ ಬದಲು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಪರ್ಸ್ನಲಿ ಯಾವುದು ಫೇವ್ರೇಟ್? ಈಗ ಚಿಕನ್ ಕಬಾಬ್ ಇಷ್ಟ ಆಗುತ್ತಾ ಅಥವಾ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತಾ? ಕಬಾಬ್ ಇಷ್ಟ ಆಗುತ್ತೆ. ಕಬಾಬ್ ಇಷ್ಟ ಆಗುತ್ತೆ, ಬಟ್ ಚೇಂಜಸ್ ಇರಬೇಕು ಅಲ್ವಾ? ಪ್ರತಿ ಸಲ ಕಬಾಬ್ ಅಂತ ಎಷ್ಟು ತಿನ್ನೋದು? ಆಮೇಲೆ ಕಬಾಬ್ ಹೇಟ್ ಎಷ್ಟಾಗುತ್ತೆ ಪ್ರತಿದಿನ ತಿಂದ್ರೆ? ಅದು ಚಾನ್ಸ್ ಇಲ್ಲಲ್ಲ ವೈಷ್ಣವಿ, ಕಬಾಬ್ ಹೇಟ್ ಆಗುತ್ತೆ. ಸಾಕಾ? ತೆಗಿಯೋದಾಯ್ತು ನಿದ್ನ? ಕ್ರಿಸ್ಪಿನೆಸ್ ಕಾಣ್ತಾ ಇದೆ ವೈಷ್ಣವಿ ಈಗ ಇದರಲ್ಲಿ, ಬ್ರೆಡ್ ಕ್ರಮ್ಸ್ ಇದು. ನೆಕ್ಸ್ಟ್ ರೌಂಡ್ ಹಾಕದ ಇನ್ನು? ಓಕೆ, ಈ ರೀತಿ ಫ್ರೈಡ್ ಐಟಮ್ಸ್ ಇದು ಬಿಟ್ಟು ಬೇರೆ ಏನೆಲ್ಲ ಮಾಡ್ತೀರಾ? ಫ್ರೈಡ್ ಐಟಮ್ಸ್ ಇಲ್ಲಿ ತನಕ ಮಾಡಿದ್ದೀರಾ? ಹಾಂ ಮಾಡಿದ್ದೀನಿ, ಅಂದರೆ ಅದೊಂಥರ ಗ್ರೇವಿ ಟೈಪ್. ಗ್ರೇವಿ ಟೈಪ್ ಚಿಕನಲ್ಲಿ? ಚಿಕನ್ ಅಲ್ಲ, ವೆಜ್ ಪಕೋಡ ಬೋಂಡ ಯಾವುದೆಲ್ಲ ಮಾಡಿದ್ದೀರಾ? ಅದು ಮಾಡಿಲ್ಲ. ಮಾಡಿಲ್ಲ, ವೆಜ್ ಟ್ರೈಯೇ ಮಾಡಿದಿಲ್ಲ? ಕಾಲೇಜಲ್ಲಿ ಮಾಡಿದ್ವಿ. ಮಾಡಿದ್ದೆ. ಓಕೆ, ಹಾಗಾದ್ರೆ ಈಗ ನಿಮ್ಮ ಕಾಲೇಜಲ್ಲಿ ಕಿಚನ್ ಇದೆಯಾ ಸಪ್ರೇಟ್ ನಿಮಗೆ ಹೀಗೆಲ್ಲ ಮಾಡಕ್ಕೆ? ಕಿಚನ್ ಇದೆ. ಸೊ ಇದು ಎಲ್ಲರೂ ನಿಮಗೆ ಅಲ್ಲಿ ಪ್ರಾಕ್ಟಿಕಲ್ ಸೆಷನ್ಸ್ ಇರುತ್ತಾ ಕಿಚನ್ ಅಲ್ಲಿ? ಓಕೆ, ಎಸ್ ಡನ್. ತೆಗೆಯದಾ? ಇಂಡೈರೆಕ್ಟ್ ಸರ್ವಿಂಗ್ ಅಲ್ವಾ? ಕ್ರಿಸ್ಪಿ ಫ್ರೈಡ್ ಚಿಕನ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕ್ರಿಸ್ಪಿನೆಸ್ ತಿನ್ನೋವಾಗ ಅಂತ ಗೊತ್ತಾಗುತ್ತೆ, ಬಟ್ ಇದರಲ್ಲಿ ನೋಡೋವಾಗಲೇ ಕಾಣ್ತಾ ಇದೆ ಕ್ರಿಸ್ಪಿನೆಸ್ ಅಲ್ವಾ? ಖಂಡಿತವಾಗ್ಲೂ ಟ್ರೈ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಕ್ರಿಸ್ಪಿ ಫ್ರೈಡ್ ಚಿಕನ್ ರೆಡಿ ಆಗಿದೆ ನಮ್ಮ ಕಿಚನಲ್ಲಿ. ಐ ನೋ ಎಲ್ಲರೂ ಬಾಯಲ್ಲಿ ನೀರು ಬರ್ತಾ ಇದೆ ಟಿವಿಯಲ್ಲಿ ಚಿಕನ್ ನೋಡ್ತಾ ಇರಬೇಕು ಅಂತಾದರೆ. ಆದರೆ ಟಿವಿಯಲ್ಲಿ ಚಿಕನ್ ನೋಡ್ಬೋದು, ತಿನ್ನಕ್ಕಾಗಲ್ಲ. ತಿನ್ನಬೇಕು ಅಂತಾದರೆ ಮನೆಯಲ್ಲಿ ಟ್ರೈ ಮಾಡಬೇಕು. ಸೊ ಟ್ರೈ ಮಾಡಬೇಕು ಅಂತಾದರೆ ಇದನ್ನು ಮಾಡೋದು ಹೇಗೆ ಸಣ್ಣದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕ್ರಿಸ್ಪಿ ಫ್ರೈಡ್ ಚಿಕನ್ ತಯಾರಿಸೋ ವಿಧಾನ: ಮೊದಲು ಕೋಳಿ ಮಾಂಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಕರಿಮೆಣಸು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಚಮಚದಷ್ಟು ಸೋಯಾ ಸಾಸ್, ಟೊಮ್ಯಾಟೊ ಕೆಚಪ್ 1 ಚಮಚ, ಅರುಣ ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. 15ರಿಂದ 30 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಮೊಟ್ಟೆಯನ್ನು ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ಆನಂತರ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಕಾರ್ನ್ಫ್ಲೋರ್ನಲ್ಲಿ ಹೊರಳಿಸಿ, ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ, ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕ್ರಿಸ್ಪಿ ಫ್ರೈಡ್ ಚಿಕನ್ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾದ ಫ್ರೈಡ್ ಕ್ರಿಸ್ಪಿ ಚಿಕನ್ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಏನು ಕೇಳೋಣ ವೈಷ್ಣವಿ ಹತ್ರ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಕ್ರಶ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್. ಸೊ ನಮ್ಮ ಕಿಚನಲ್ಲಿ ಫ್ರೈಡ್ ಕ್ರಿಸ್ಪಿ ಚಿಕನ್ ಅಂತೂ ತಯಾರಾಗಿದೆ. ಸೊ ತಿನ್ನೋಕ್ಕೊಂದು ಸಾಲಿಡ್ ರೆಸಿಪಿ ಅಂತ ತಯಾರಾಯಿತು. ಸೊ ನೆಕ್ಸ್ಟ್ ರೆಸಿಪಿ ಲಿಕ್ವಿಡ್ ರೆಸಿಪಿನ ಕುಡಿಯೋಕೆನಾದ್ರೂ ಮಾಡ್ತಾರಾ? ವೈಷ್ಣವಿ ಹತ್ರ ಕೇಳೋಣ ಬನ್ನಿ. ವೈಷ್ಣವಿ, ಒಂದು ಸಾಲಿಡ್ ರೆಸಿಪಿ, ಚಿಕನ್ ರೆಸಿಪಿ. ಸೊ ನೆಕ್ಸ್ಟ್ ರೆಸಿಪಿ ಬ್ಯಾಪಲ್ ಶೇಕ್. ಬ್ಯಾಪಲ್ ಶೇಕ್. ಬ್ಯಾಪಲ್ ಶೇಕ್. ಸೊ ಇಟ್ಸ್ ಅ ಲಿಕ್ವಿಡ್ ರೆಸಿಪಿ. ಹಾ. ಹಾಗಾದ್ರೆ ಗೆಸ್ಸಿಂಗ್ ಕರೆಕ್ಟ್ ಆಯ್ತು ನಾನು ಹೇಳಿದ್ದು, ಲಿಕ್ವಿಡ್ ರೆಸಿಪಿ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಅ ಶೇಕ್ ಅಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಹಾ, ಅಲ್ವಾ? ಸ್ಟಾರ್ಟ್ ಮಾಡೋಣ. ಹಾ, ಓಕೆ. ಸೊ ಫಸ್ಟಿಗೆ ಪೀಲ್ ಮಾಡಬೇಕು. ಓಕೆ. ಸೊ ಬ್ಯಾಪಲ್ ಶೇಕ್. ಬನಾನಾ ಅಂಡ್ ಆಪಲ್. ಬನಾನಾ ಅಂಡ್ ಆಪಲ್. ಬನಾನಾ ಪ್ಲಸ್ ಆಪಲ್ ಇಸ್ ಬ್ಯಾಪಲ್. ಹಾ. ನೀವೇ ಹೆಸರಿಟ್ಟಿರೋದು ಅದಕ್ಕೆ? ಹಾ, ಹೌದು. ನೈಸ್ ಒನ್. ಓಕೆ, ನಾನು ಏನಪ್ಪ ಬ್ಯಾಪಲ್ ಅಂತ ಅನ್ಕೊಂಡೆ. ನೀವು ಆಪಲ್ ಇವಾಗ ಗೊತ್ತಾಯ್ತು ಇದೇನೋ ಹೆಸರು ಮಿಕ್ಸ್ ಮಾಡಿದ್ದೀರಾ ಅಂತ. ಓಕೆ. ಸೊ ಪೀಲ್ ಆಫ್ ಮಾಡಬೇಕು ಕಂಪ್ಲೀಟ್ಲಿ. ಕಟ್ ಮಾಡ್ಕೊ. ಓಕೆ, ಇನ್ನು ಕಟ್ ಮಾಡ್ಕೊಳ್ಳೋದು. ಆಪಲ್ ಇನ್ ಅ ಡೇ ಕೀಪ್ಸ್ ಡಾಕ್ಟರ್ ಎವೆ ಅನ್ನೋದಿದೆ ಅಲ್ವಾ? ಸೊ ಇವತ್ತು ಆಪಲ್ ಜೊತೆ ಬನಾನಾ ಕೂಡ ಮಿಕ್ಸ್ ಮಾಡ್ತಾ ಇದ್ದೀರಾ. ಆಪಲ್ ಅಂತಲ್ಲ, ದಿನಾ ಒಂದು ಫ್ರೂಟ್ಸ್ ತಿನ್ಬೇಕು ಅಂತ ಹೇಳ್ತಾರೆ. ನೀವು ಫಾಲೋ ಮಾಡ್ತೀರಾ ಈ ರೂಟೀನ್? ಯಾವ್ದಾದ್ರು ಒಂದು ಫ್ರೂಟ್ ದಿನ? ಇಲ್ಲ. ಅದನ್ನ ಗ್ರೈಂಡ್ ಮಾಡ್ಕೊಳಕ್ಕಿದ್ಯಾ? ಹೌದು. ಓಕೆ. ಓಕೆ, ಮಿಕ್ಸಿ ಜಾರ್ಗೆ ಹಾಕಿ. ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕೋದಾ? ಓಕೆ. ಒಂದು ಆಪಲ್. ಸೊ ಒಂದು ಆಪಲ್ ಕಟ್ ಮಾಡ್ಕೊಂಡು ಹಾ, ಹಾಕೋದು. ಸಾಕು. ಪೀಲ್ಡ್ ಆಫ್ ಆಪಲ್. ಹಾ, ಹೌದು. ಪೀಲ್ಸ್ ಹಾಕಿದ್ರೆ ಏನಾಗುತ್ತೆ? ಕ್ಲೀನ್ ಇದ್ದ ಪೀಲ್ಸ್ ಹಾಕಿದ್ರೆ ಆಗುತ್ತೆ, ಆದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಓಕೆ. 2 ಬನಾನಾ. ಓಕೆ, 2 ಬನಾನಾಸ್. ಫೈನ್. ಸೊ ಒಂದು ಆಪಲ್ಗೆ 2 ಬನಾನಾಸ್ ಸಾಕಾಗುತ್ತೆ. ಸ್ಪೂನ್. ಸ್ಪೂನ್ ಶುಗರ್ ಹಾಕೊಂಡಿದ್ದೀನಿ. 10 ಸ್ಪೂನ್ ಲೆಕ್ಕ ಮಾಡಿ ಹಾಕಿದ್ಯಾ? 1 2 3 ಅಂತ? ಓಕೆ. ಹಾಕೋಬಹುದು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು. ಇನ್ನು ಗ್ರೈಂಡ್ ಮಾಡೋದ ಡೈರೆಕ್ಟ್? ಗ್ರೈಂಡ್ ಮಾಡಿ. ಏನಾದ್ರು ಆ್ಯಡ್ ಮಾಡಕ್ಕಿದೆಯಾ ಅದಕ್ಕೆ? ಏಲಕ್ಕಿ ಪೌಡರ್ ಬಾಕಿ ಇದೆ. ಓಕೆ. ಇದು ಆಪ್ಷನ್ ಅಂತ. ಓಕೆ, ಬಟ್ ಅದು ಹಾಕಿದ್ರೇನೆ ಒಂಥರ ಟೇಸ್ಟ್ ಅಲ್ವಾ? ಹೌದು. ಸೊ ಗ್ರೈಂಡ್ ಮಾಡೋದಲ್ವಾ ಇದನ್ನ? ಸಾಕಾಗುತ್ತಾ ಇಷ್ಟು? ಹಾ, ಮಿಲ್ಕ್ ಆ್ಯಡ್ ಮಾಡ್ಕೊ. ಓಕೆ, ಮಿಲ್ಕ್ ಆ್ಯಡ್ ಮಾಡ್ಕೋಬೇಕಾ? ರಾ ಮಿಲ್ಕ್ ಅದು? ಹಾ, 1/2 ಲೀಟರ್ ಇದೆ. 1/2 ಲೀಟರ್. ಓಕೆ. ಹಾಲು ಹಾಕೊಂಡಿದ್ದೀನಿ. Okay. ಇವಾಗ ಮಿಕ್ಸ್ ಮಾಡಬೇಕು ಮತ್ತೊಮ್ಮೆ. ಫೈನ್. ಎಸ್, ಫೈನ್. ಹಾಂ. ಓಕೆ. ಇನ್ನು 2 ಬೌಲಿಗೆ ಹಾಕೋದಾ? ಮಿಲ್ಕ್ ಮಿಕ್ಸ್ ಮಾಡಬೇಕು. ಮಿಲ್ಕ್ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದಲ್ಲ? ಓಕೆ. ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಹಾ. ಓಕೆ. ದಟ್ ಈಸ್ ಬ್ಯಾಪಲ್ ಶೇಕ್. ಇದು ಫೈನಲ್ ಸ್ಟೆಪ್. ಇನ್ನು ಇದಕ್ಕೆ ಆ್ಯಡ್ ಮಾಡಕ್ಕೆ ಏನಿಲ್ಲ. ಡೈರೆಕ್ಟ್ ಸರ್ವಿಂಗ್ ಗ್ಲಾಸ್ ಕೊಡೋದು ಹಾಗಾದ್ರೆ ನಿಮಗೆ? ಸೊ ಬ್ಯಾಪಲ್ ಶೇಕ್ ರೆಡಿ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಡೈರೆಕ್ಟ್ ಸರ್ವಿಂಗ್. ಓಕೆ. ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಅಡಿಗೆ ಎಲ್ಲ ಕಲಿತೀರಾ, ಓಕೆ, ಬಟ್ ಅದಾದ್ರು ನ್ಯೂಟ್ರಿಷನಲ್ ಇದು ಕೂಡ ಕಲಿತೀರಾ? ಇದರಿಂದ ಏನ್ ನ್ಯೂಟ್ರಿಷನ್ ಸಿಗುತ್ತೆ, ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ? ಅದು ಗೊತ್ತಿಲ್ಲ ನಂಗೆ. ಅಂದ್ರೆ ಇವಾಗ ನಮ್ಗೆ ಏನು ಇವಾಗಿಲ್ಲ, ಬಿಕಾಸ್ ಪ್ರತಿಯೊಂದು ಅಡಿಗೆಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದು ಬೆನಿಫಿಟ್ಸ್ ಕಲಿಲಿಕ್ಕೆ ಇರುತ್ತಲ್ವಾ? ಓಕೆ.
ಸೊ ಫೈನಲ್ ಸ್ಟೆಪ್ ಗಾರ್ನಿಶಿಂಗ್. Garnishing. ಓಕೆ. Apple shake is ready. ರೆಡಿ, ಥ್ಯಾಂಕ್ ಯು. ಓಕೆ, ಸೊ ನ್ಯೂಟ್ರಿಷಿಯಸ್ ಅಲ್ವಾ? ಆಪಲ್ ಇಸ್ ಆಲ್ಸೋ ನ್ಯೂಟ್ರಿಷಿಯಸ್, ಬನಾನಾ ಇಸ್ ಆಲ್ಸೋ ನ್ಯೂಟ್ರಿಷಿಯಸ್, ಎರಡರದ್ದು ಮಿಕ್ಸ್ಡ್ ಫ್ರೂಟ್. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನ್ಯೂಟ್ರಿಷಿಯಸ್ ಡಿಲಿಷಿಯಸ್ ಕೋಲ್ಡ್ ಜ್ಯೂಸ್ ದಟ್ ಇಸ್ ಆಪಲ್ ಶೇಕ್ ರೆಡಿ ಆಗಿದೆ. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬ್ಯಾಪಲ್ ಶೇಕ್ಸ್ ತಯಾರಿಸುವ ವಿಧಾನ. ಮೊದಲು 1 ಸೇಬಿನ ಸಿಪ್ಪೆಯನ್ನು ಸುಲಿದು 2 ಬಾಳೆಹಣ್ಣು, 8 ರಿಂದ 10 ಚಮಚ ಸಕ್ಕರೆ, ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಹಾಲು ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ಹಾಲು ಸೇರಿಸಿ ತೆಳು ಮಾಡಿಕೊಳ್ಳಬಹುದು. ಈಗ ಚಿಲ್ಡ್ ಆಗಿ ಸರ್ವ್ ಮಾಡಲು ಬ್ಯಾಪಲ್ ಶೇಕ್ಸ್ ರೆಡಿ. ಸೊ ಎಸ್, ಒಂದು ಜ್ಯೂಸ್ ರೆಸಿಪಿ, ಇನ್ನೊಂದು ಚಿಕನ್ ರೆಸಿಪಿ ಅಲ್ವಾ? ಸೊ ಫಸ್ಟಿಗೆ ಚಿಕನ್ ಟೇಸ್ಟ್ ಮಾಡಿ ಆಮೇಲೆ ಜ್ಯೂಸ್ ಹತ್ರ ಹೋಗೋಣ. ಓಕೆ, ಟೇಸ್ಟ್ ಮಾಡಿ. ಸೊ ಬೋನ್ಲೆಸ್ ಚಿಕನ್ ಆಗಿರೋ ಕಾರಣ ಬೋನ್ ತೆಗೆದು ಮಕ್ಳಿಗೆ ಕೊಡ್ಬೇಕು ಅಂತದೆಲ್ಲ ಕೆಲಸ ಇರಲ್ಲ. ನಾನು ಆಗ್ಲೇ ಹೇಳಿದ್ದೆ, ನೋಡುವಾಗ ಅಂತೂ ಕ್ರಿಸ್ಪಿ ಕಾಣ್ತಿದೆ, ಬಟ್ ತಿನ್ನೋವಾಗ ಇನ್ನೂ ಕ್ರಿಸ್ಪಿ ಗೊತ್ತಾಗುತ್ತೆ ಅಂತ ಅಲ್ವಾ? ಸೊ ಅದೇ ರೀತಿ ಆ ಬ್ರೆಡ್ ಕ್ರಮ್ಸ್ ಏನು ಹಾಕಿದೀರಾ ಅದು ಕ್ರಿಸ್ಪಿನೆಸ್ ಆ್ಯಡ್ ಮಾಡುತ್ತೆ. ಆ್ಯಂಡ್ ಬ್ರೌನ್ ಬ್ರೆಡ್ ಹಾಗೆ ಟ್ರೈ ಮಾಡ್ಬೋದಲ್ಲ, ಟೇಸ್ಟ್ ಡಿಫ್ರೆಂಟ್ ಬರುತ್ತಾ ಅಂತ, ಬಿಕಾಸ್ ಅದ್ರದ್ದು ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬೋನ್ಲೆಸ್ ಚಿಕನ್ ಆಗಿರೋ ಕಾರಣ ತಿನ್ನಕ್ಕೆ ಇನ್ನಷ್ಟು ಇಂಟ್ರೆಸ್ಟ್, ಬಿಕಾಸ್ ಬೋನ್ ತೆಗಿಬೇಕು ಅಂಥದ್ದೇನಿಲ್ಲ ಅಲ್ವಾ? ಸೊ ಚಿಕನ್ ಅಂತ ಸೂಪರ್ ಬಂದಿದೆ. ಜ್ಯೂಸ್ ರೆಸಿಪಿಗೆ ಹೋಗೋಣ. ದಟ್ ಈಸ್ ನಥಿಂಗ್ ಬಟ್ ಹೆಲ್ದಿ ಜ್ಯೂಸಿ ರೆಸಿಪಿ ಟ್ರೈ ಮಾಡಿ. ಸೊ ಬ್ಯಾಪಲ್ ಶೇಕ್ ಅಲ್ವಾ? ಬನಾನಾ ಅಂಡ್ ಆಪಲ್ ಕಾಂಬಿನೇಷನ್ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ? ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ, ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಇಷ್ಟು ದಪ್ಪಕ್ಕಿದ್ರೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸ್ವೀಟ್ನೆಸ್ ಕೂಡ ಕರೆಕ್ಟ್ ಆಗಿದೆ. ನೀವು ಲೆಕ್ಕ ಮಾಡಿ ಹಾಕಿದ್ದೀವಿ 1, 2, 3 ಸ್ಪೂನ್ ಅಂತ ಶುಗರ್ನ. ಕರೆಕ್ಟ್ ಸ್ವೀಟ್ನೆಸ್ ಇದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿವರೆಗೂ ಬಂದು 2 ರೆಸಿಪಿನ ಟ್ರೈ ಮಾಡಿಕೊಟ್ರಿ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಈ ರೀತಿ ಡೀಪ್ ಫ್ರೈ ಎಲ್ಲ ಇಡುವಾಗ ಇದನ್ನೇ ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಹೀಗೇನೆ ಬರ್ತಾ ಇರಿ, ರೆಸಿಪೀಸ್ ಟ್ರೈ ಮಾಡ್ತಾ ಇರಿ, ಆದಷ್ಟು ಬೇಗ ಶೆಫ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಕ್ರಿಸ್ಪಿ ಫ್ರೈಡ್ ಚಿಕನ್ ಹೇಗೆ ಮಾಡೋದು, ಬ್ಯಾಪಲ್ ಶೇಕ್ ಹೇಗೆ ಮಾಡೋದು ಅಂತ. ಸೊ ಚಿಕನ್ ರೆಸಿಪಿ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನೋಡಿದ ಕೂಡಲೇ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಎರಡೂ ಅಷ್ಟೇ, ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಅಲ್ಲಿವರೆಗೂ ನಾನು ಇದನ್ನು ಮುಗಿಸ್ತೀನಿ. ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ರುಚಿ, ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.